ಅದು 1975 ಭಾರತದಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭ. ಎಲ್ಲ ಪ್ರತಿಪಕ್ಷಗಳ ನಾಯಕರನ್ನ ಜೈಲಿಗೆ ಕಳಿಸಿ ಸೈನ್ಯದ 3 ತುಕಡಿಗಳನ್ನ ಜೈಗಢ್ ಕೋಟೆಗೆ ಕಳುಹಿಸಲಾಗುತ್ತದೆ. ಯಾವುದೇ ಜಾಗವನ್ನು ಬಿಡದೆ ಎಲ್ಲ ಜಾಗವನ್ನು ಅಗೆದು ನಿಧಿಯನ್ನು ಹುಡುಕುವಂತೆ ಆದೇಶ ಕೂಡ ಹೊರಡಿಸಲಾಗುತ್ತದೆ. ನಂತರ ಒಂದು ದಿನ ಸಂಪೂರ್ಣವಾಗಿ ದಿಲ್ಲಿ ಮತ್ತು ಜೈಪುರ್ ಹೆದ್ದಾರಿಯನ್ನ ಬಂದ್ ಮಾಡಲಾಗುತ್ತದೆ. ಸಾರ್ವಜನಿಕರಿಗೆ ಸಂಚಾರಕ್ಕೆ ಅವಕಾಶವೇ ಇರುವುದಿಲ್ಲ. ಈ ಸಂದರ್ಭದಲ್ಲಿ ಸುಮಾರು 50 ಆರ್ಮಿ ಟ್ರಕ್ಗಳಲ್ಲಿ ನಿಧಿಯನ್ನು ಸಾರ್ವಜನಿಕರಿಗೆ ಕಾಣದಂತೆ ದಿಲ್ಲಿಗೆ ನೇರವಾಗಿ ಪಾಲಂ ಏರ್ಪೋರ್ಟ್ಗೆ ತಲುಪಿಸಲಾಗುತ್ತದೆ. ಏರ್ಪೋರ್ಟ್ನಲ್ಲಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ AN-12 2 ವಿಮಾನಗಳು ಸಿದ್ಧವಾಗಿ ನಿಂತಿದ್ದವು. ಆದರೆ ಅಲ್ಲಿಂದ ಆ 2 ವಿಮಾನಗಳು ಎಲ್ಲಿಗೆ ಹಾರಿದವು, ಯಾವಾಗ ಹಾರಿದವು, ಯಾವ ದಿಕ್ಕಿಗೆ ಹಾರಿದವು ಅನ್ನುವ ಮಾಹಿತಿ ಇವತ್ತಿನವರೆಗೂ ಗೊತ್ತಿಲ್ಲ. ಹಾಗಾದ್ರೆ ಅಂದು ಅಲ್ಲಿ ನಡೆದಿದ್ದಾದ್ರೂ ಏನು, ಇದನ್ನೆಲ್ಲ ಮಾಡಿಸಿದ್ದು ಯಾರು, ಅಲ್ಲಿ ಸಿಕ್ಕಿದ್ದಾದ್ರೂ ಏನು, ಈ ಎಲ್ಲ ನಿಗೂಢ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. 1975ರಲ್ಲಿ ಭಾರತ ದೇಶದ ಮೇಲೆ ಹೇರಲಾಗಿದ್ದ ತುರ್ತು ಪರಿಸ್ಥಿತಿಯ ಬಗ್ಗೆ ಎಲ್ಲರಿಗೂ ತಿಳಿದಿರುತ್ತದೆ. ಅದರಲ್ಲೂ ಆ ಸಂದರ್ಭದಲ್ಲಿ ಸಾಕ್ಷಿಯಾದವರಿಗಂತೂ ಮರೆಯಲಾಗದಂತಹ ಘಟನೆ. ಯಾಕಂದ್ರೆ ದೊಡ್ಡ ನಾಯಕರು ಅಟಲ್ ಬಿಹಾರಿ ವಾಜಪೇಯಿ, LK ಆದ್ವಾನಿ, ದೇವೇಗೌಡ, ಲಾಲು ಪ್ರಸಾದ್ ಯಾದವ್, ನಿತೀಶ್ ಕುಮಾರ್ ಇಂತಹ ಘಟಾನುಘಟಿಗಳನ್ನೆಲ್ಲ ಜೈಲಿಗೆ ಅಟ್ಟಲಾಗಿತ್ತು. ಆದರೆ ಇಂದಿನ ತಲೆಮಾರಿಗೆ ಅಥವಾ ಮುಂಬರುವ ಪೀಳಿಗೆಗೆ ತುರ್ತು ಪರಿಸ್ಥಿತಿ ಮತ್ತು ಆ ಸಂದರ್ಭದಲ್ಲಿ ಆದ ಬೆಳವಣಿಗೆಗಳ ಬಗ್ಗೆ ನೈಜ ಸತ್ಯವನ್ನ ಮುಚ್ಚಿಡಲಾಗಿದೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯ ಆ ಕರಾಳ ಮುಖ, ಅದರ ಹಿಂದಿನ ಶಕ್ತಿಗಳು, ತಂತ್ರಗಾರಿಕೆ ಎಲ್ಲವೂ ಒಂದು ಕಡೆಯಾದರೆ ಅದನ್ನು ಹೊರತಾಗಿ ಬೆಳಕಿಗೆ ಬಾರದ ಅನೇಕ ಘಟನೆಗಳು ಹೊರಗೆ ಬರದೆ ಹುದುಗಿ ಹೋಗಿವೆ. ಆ ಹುದುಗಿಟ್ಟ ವಿಚಾರದಲ್ಲಿ ಹುದುಗಿಟ್ಟ ನಿಧಿಯ ವಿಚಾರವೂ ಒಂದಾಗಿದೆ. ಕೆಲವು ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯ ತುಂಬಾ ಚರ್ಚೆಗೆ ಗ್ರಾಸವಾಗಿದೆ. ಇತಿಹಾಸ ತಜ್ಞೆ ಸೌಜನ್ಯ ಕೌಶಿಕ್ ಸಾಮಾಜಿಕ ಜಾಲತಾಣದ ಖಾಸಗಿ ಚಾನೆಲ್ ಒಂದರಲ್ಲಿ ನಿಧಿ ಮತ್ತು ಇಂದಿರಾ ಗಾಂಧಿ ಹಾಗೂ ತುರ್ತು ಪರಿಸ್ಥಿತಿಯನ್ನು 3ಕ್ಕೂ ಸಂಬಂಧಿಸಿ ಕೆಲವು ರೋಚಕ ಮಾಹಿತಿಯನ್ನ ತೆರೆದಿಟ್ಟಿದ್ದಾರೆ. ಹೌದು, ಅದುವೇ ಜೈಗಢ್ ಕೋಟೆಯಲ್ಲಿನ ಭಾರೀ ಖಜಾನೆ ಮತ್ತು ಇಂದಿರಾ ಗಾಂಧಿಗೆ ಇರುವ ಸಂಬಂಧ. ಕೌತುಕದ ಮೂಟೆಯಂತಿರುವ ಜೈಗಢ್ ಕೋಟೆಯನ್ನ ಕ್ರಿಸ್ತಿ ಶಕ 1726ರಲ್ಲಿ 2ನೇ ಸಾವಂತ ಜೈಸಿಂಗ್ ಕಟ್ಟಿಸಿದನು ಎಂದು ಇತಿಹಾಸ ಸಾರುತ್ತದೆ. ಇದೇ ಕೋಟೆ ತನ್ನೊಡಲಲ್ಲಿ ಲೆಕ್ಕ ಹಾಕದಷ್ಟು ಸಾಧ್ಯವಿರದಂತಹ ರಹಸ್ಯ ನಿಧಿಯನ್ನು ಕೂಡ ಹೊಂದಿದೆ. ಈ ಬಗ್ಗೆ ಜೈಪುರ್ನ ಸ್ಥಳೀಯರು ಕೂಡ ಮಾತನಾಡುತ್ತಾರೆ. ರಾಜ ಮಾನಸಿಂಗ್ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿದ್ದ. ಅಲ್ಲಿ ಗೆದ್ದಂತಹ ಬಹಳಷ್ಟು ಖಜಾನೆಯನ್ನ ಮಾನಸಿಂಗ್ ಇದೇ ಕೋಟೆಯಲ್ಲಿ ತಂದು ಹಾಕಿದ್ದ ಎಂದು ಹೇಳಲಾಗುತ್ತಿದೆ. ಹೀಗೆ ತಂದಿದ್ದ ಖಜಾನೆಗಳನ್ನೆಲ್ಲ ರಾಜ ಮಾನಸಿಂಗ್ ಇದೇ ಕೋಟೆಯಲ್ಲಿ ಅಡಗಿಸಿಟ್ಟಿದ್ದ. ಇದಕ್ಕೆ ಸಂಬಂಧಿಸಿದಂತೆ ಈಗಲೂ ಕೂಡ ಇಲ್ಲಿ ಹಲವಾರು ಕುರುಹುಗಳು ಸಿಗುತ್ತವೆ. ಮಾನಸಿಂಗ್ ಅಕ್ಬರ್ನ ಸಾಮಂತನಾಗಿದ್ದ. ಈ ಸಂದರ್ಭದಲ್ಲಿ ಅಕ್ಬರ್ ಮತ್ತು ಮಾನಸಿಂಗ್ ನಡುವೆ ಒಂದು ಒಪ್ಪಂದವಾಗಿತ್ತು. ಅದೇನೆಂದರೆ, ಎಲ್ಲಿಗಾದರೂ ದಂಡೆತ್ತಿ ಹೋಗಿ ರಾಜ್ಯವನ್ನು ಗೆದ್ದರೆ ಆ ರಾಜ್ಯ ಅಕ್ಬರ್ದಾಗಿತ್ತು. ಆದರೆ ಅಲ್ಲಿ ವಶವಾದಂತಹ ಅಷ್ಟು ಸಂಪತ್ತು ಮಾನಸಿಂಗಿಗೆ ಸೇರಬೇಕಾಗಿತ್ತು. ಹೀಗೆ ಇವರಿಬ್ಬರ ನಡುವೆ ಒಪ್ಪಂದ ಏರ್ಪಟ್ಟ ಬಳಿಕ ರಾಜ ಮಾನಸಿಂಗ್ ಅದೆಷ್ಟೋ ಯುದ್ಧಗಳಲ್ಲಿ ಜಯಶಾಲಿಯಾಗಿದ್ದ. ಆ ಎಲ್ಲ ಯುದ್ಧದಲ್ಲಿ ಸಂಗ್ರಹಿಸಲಾಗಿದ್ದ ಸಂಪತ್ತನ್ನ ಮಾನಸಿಂಗ್ ಇದೇ ಕೋಟೆಯೊಳಗೆ ಬಚ್ಚಿಟ್ಟಿದ್ದ ಎಂದು ಹೇಳಲಾಗುತ್ತಿದೆ. ಇದೆಲ್ಲ ಆದ 200 ವರ್ಷಗಳ ನಂತರ ಜೈಗಢ್ ಕೋಟೆಯನ್ನ ಪುನರ್ನಿರ್ಮಾಣ ಮಾಡಲಾಗಿತ್ತು. ಆಮೇರ್ನಿಂದ ಜೈಗಢ್ ಕೋಟೆಗೆ ಒಂದು ಸುರಂಗ ಮಾರ್ಗವನ್ನ ಕೂಡ ನಿರ್ಮಿಸಲಾಗಿತ್ತು. ಈ ಸುರಂಗ ಮಾರ್ಗವಾಗಿ ಆಮೀರ್ನಲ್ಲಿ ಹೂತಿದ್ದ ಅಷ್ಟು ನಿಧಿಯನ್ನ ಜೈಗಢ್ ಕೋಟೆಗೆ ಸ್ಥಳಾಂತರ ಕೂಡ ಮಾಡಲಾಗಿತ್ತು. 1976ರಲ್ಲಿ ಈ ಊಹಾಪೋಹಗಳಿಗೆ ಮತ್ತೆ ಪುಷ್ಟಿ ನೀಡಿತ್ತು. ನಮಗೆಲ್ಲರಿಗೂ ತಿಳಿದಂತೆ 1975ರಲ್ಲಿ ನಮ್ಮ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಲಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕೈಗೆ ಹ ತಾಲಿಸ್ಮೆಯೇ ಅಮೀರ್ ಎಂಬ ಪುಸ್ತಕ ಸೇರುತ್ತದೆ. ಹಫ್ ತಾಲಿಸ್ಮೆಯೇ ಅಮೀರ್ ಎಂದರೆ 7 ದೊಡ್ಡ ಕಬ್ಬಿಣದ ಪೆಟ್ಟಿಗೆ ಭರ್ತಿ ನಿಧಿ ಆಮೀರ್ ಸಾಮ್ರಾಜ್ಯದಲ್ಲಿ ಬಚ್ಚಿಡಲಾಗಿತ್ತು ಎಂದರ್ಥ. ಅಂದಿನ ಜೈಪುರದ ಮಹಾರಾಣಿ ಗಾಯತ್ರಿ ದೇವಿ ಮತ್ತು ಆಕೆಯ ಮಗ ಬ್ರಿಗೇಡಿಯರ್ ಮಹಾವೀರ್ ಚಕ್ರ ಭವಾನಿ ಸಿಂಗ್ ಇಬ್ಬರನ್ನ ತಿಹಾರ್ ಜೈಲಿಗೆ ತಳ್ಳಲಾಗಿತ್ತು.
ಇಂದಿರಾ ಗಾಂಧಿ ಮತ್ತು ಗಾಯತ್ರಿ ದೇವಿ ಇಬ್ಬರು ರವೀಂದ್ರನಾಥ್ ಟ್ಯಾಗೋರ್ ಅವರ ಶಾಂತಿನಿಕೇತನ ಶಾಲೆಯಲ್ಲಿ ಸಹಪಾಠಿಗಳಾಗಿದ್ದರು. ಅಂದಿನಿಂದಲೇ ಇಂದಿರಾ ಗಾಂಧಿ ಮತ್ತು ಗಾಯತ್ರಿ ದೇವಿ ಇಬ್ಬರ ನಡುವೆ ಜಟಾಪಟಿ ಇತ್ತು. ಅದಲ್ಲದೆ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರ ಸ್ವತಂತ್ರ ಪಾರ್ಟಿ ಮೂಲಕ ಗಾಯತ್ರಿ ದೇವಿ 3 ಬಾರಿ ಸಂಸದೆಯಾಗಿ ಕೂಡ ಆಯ್ಕೆಯಾಗಿದ್ದರು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇವರನ್ನು ಜೈಲಿಗೆ ಕಳಿಸಿ ಸೈನ್ಯದ 3 ತುಕಡೆಗಳನ್ನ ಜೈಗಢ್ ಕೋಟೆಗೆ ಕಳಿಸಲಾಗುತ್ತದೆ. ಯಾವುದೇ ಜಾಗವನ್ನು ಬಿಡದೆ ಎಲ್ಲ ಜಾಗವನ್ನು ಅಗೆದು ನಿಧಿಯನ್ನು ಹುಡುಕುವಂತೆ ಆದೇಶವನ್ನ ಹೊರಡಿಸಲಾಗಿತ್ತು. ರಾಜವಂಶದ ಸಹಾಯಕರಾದ ಬಕ್ಷಿ ಪರಿವಾರದ ಒಬ್ಬರನ್ನ ಕರೆತಂದು ಇಂಟ್ರಾಗೇಟ್ ಕೂಡ ಮಾಡಲಾಗಿತ್ತು. ಇವೆಲ್ಲ ಬೆಳವಣಿಗೆಯ ಮಧ್ಯೆ ಪಾಕಿಸ್ತಾನದ ಅಧ್ಯಕ್ಷ ಜುಲ್ಫಿಕರ್ ಅಲಿ ಭುಟ್ಟೋ ಇಂದಿರಾ ಗಾಂಧಿ ಅವರಿಗೆ ಒಂದು ಪತ್ರವನ್ನ ಬರೆಯುತ್ತಾನೆ. ಅದೇನೆಂದ್ರೆ, ದೇಶ ವಿಭಜನೆಯ ಸಂದರ್ಭದಲ್ಲಿ ನಿಮ್ಮ ತಂದೆ ನೆಹರು ಹಾಗೂ ಪಾಕಿಸ್ತಾನದ ನಡುವೆ ಒಂದು ಒಪ್ಪಂದವಾಗಿತ್ತು. ಅದೇನೆಂದ್ರೆ, ಪಾಕಿಸ್ತಾನ ಹಾಗೂ ಭಾರತದಲ್ಲಿ ಯಾವುದೇ ನಿಧಿ ಸಿಕ್ಕರೂ ಅದನ್ನ ಇಬ್ಬರು ಸರಿಯಾಗಿ ಹಂಚಿಕೊಳ್ಳಬೇಕೆಂದು. ಇದೇ ಕಾರಣ ಭಾರತದಲ್ಲಿ ಯಾವುದೇ ನಿಧಿ ಸಿಕ್ಕರೂ ಅದರಲ್ಲೂ ನಮಗೂ ಪಾಲಿದೆ ಎಂದು ಜುಲ್ಫಿಕರ್ ಅಲಿ ಭುಟ್ಟೋ ಒಂದು ಪತ್ರವನ್ನ ಬರೆಯುತ್ತಾನೆ. 5 ರಿಂದ 6 ತಿಂಗಳು ಅಗೆಯುವ ಕೆಲಸ ನಂತರ ನಿಧಿ ಹುಡುಕುವುದರಲ್ಲಿ ಯಶಸ್ವಿಯಾಗಿದ್ದರು. ಈ ಮಧ್ಯೆ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ಒಂದು ಸಂದರ್ಶನ ಪ್ರಕಟವಾಗುತ್ತದೆ. ನನ್ನ ಹೆಸರು ಆನಂದ್ ರಾಜ್, ನಾನು ಜೈಪುರದವನು. 1971ರಲ್ಲಿ ಭಾರತ ಸೇನೆಯನ್ನು ಸೇರುತ್ತೇನೆ. ಜೈಗಢ್ ಕೋಟೆಯನ್ನು ಅಗೆದು ನಿಧಿ ತೆಗೆಯುವ ಕಾರ್ಯದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ತಿಂಗಳುಗಟ್ಟಲೆ ಕೆಲಸ ನಡೆಯಿತು. ನಂತರ ನಿಧಿ ಕೂಡ ಸಿಕ್ಕಿತ್ತು. ನಂತರ ಒಂದು ದಿನ ಸಂಪೂರ್ಣವಾಗಿ ದಿಲ್ಲಿ ಮತ್ತು ಜೈಪುರ್ ಹೆದ್ದಾರಿಯನ್ನ ಬಂದ್ ಮಾಡಲಾಗಿತ್ತು. ಸಾರ್ವಜನಿಕರಿಗೆ ಸಂಚಾರಕ್ಕೆ ಅವಕಾಶವೇ ಇರಲಿಲ್ಲ. ಈ ಸಂದರ್ಭದಲ್ಲಿ ಸುಮಾರು 50 ಆರ್ಮಿ ಟ್ರಕ್ಗಳನ್ನ ಜೈಪುರ್ಗೆ ಕಳಿಸಿ ನಿಧಿಯನ್ನು ಸಾರ್ವಜನಿಕರಿಗೆ ಕಾಣದಂತೆ ದಿಲ್ಲಿಗೆ ಸಾಗಾಣಿಕೆ ಮಾಡಲಾಗಿತ್ತು. ಅಲ್ಲಿಂದ ನೇರವಾಗಿ ಪಾಲಂ ಏರ್ಪೋರ್ಟ್ಗೆ ಈ ಆರ್ಮಿ ಟ್ರಕ್ಗಳು ತಲುಪಿದ್ದವು. ಏರ್ಪೋರ್ಟ್ನಲ್ಲಿ ಟ್ರಾನ್ಸ್ಪೋರ್ಟ್ ಏರ್ ಕ್ರಾಫ್ಟ್ AN-12 2 ವಿಮಾನಗಳು ಸಿದ್ಧವಾಗಿ ನಿಂತಿದ್ದವು. ಆರ್ಮಿ ಟ್ರಕ್ಗಳಲ್ಲಿದ್ದ ನಿಧಿಯನ್ನ ಈ ವಿಮಾನಗಳಿಗೆ ಸಾಗಿಸಲಾಗುತ್ತದೆ. ಕಾಂಗ್ರೆಸ್ ಸರ್ಕಾರದ ತಾಕೀತಿನಂತೆ ಈ 2 ವಿಮಾನಗಳ ಲಾಗ್ ಡೀಟೇಲ್ಸ್ ಅನ್ನ ಯಾವ ರಿಜಿಸ್ಟರ್ನಲ್ಲೂ ಬರೆಯಲಿಲ್ಲ. ಈ ವಿಮಾನದ ಟೈಲ್ ನಂಬರ್ ಕೂಡ ಎಲ್ಲಿಯೂ ನೋಟ್ ಮಾಡಲಾಗುವುದಿಲ್ಲ. ಬಹು ಮುಖ್ಯವಾಗಿ ಈ ವಿಮಾನ ಎಲ್ಲಿಗೆ ಹೋಗುತ್ತದೆ ಎಂದು ಯಾರಿಗೂ ಕೂಡ ತಿಳಿದಿರಲಿಲ್ಲ ಎಂದು ಸಂದರ್ಶನವೊಂದರಲ್ಲಿ ಆನಂದ್ ರಾಜ್ ಹೇಳಿಕೆಯನ್ನ ಸ್ಪಷ್ಟವಾಗಿ ಪ್ರಕಟಿಸಲಾಗಿದೆ. 4 ತಿಂಗಳ ನಂತರ ಇಂದಿರಾ ಗಾಂಧಿ ಜುಲ್ಫಿಕರ್ ಅಲಿ ಭುಟ್ಟೋಗೆ ಒಂದು ಪತ್ರ ಬರೆಯುತ್ತಾರೆ. ಇಲ್ಲಿ ಯಾವುದೇ ನಿಧಿ ಸಿಕ್ಕಿಲ್ಲ ಎಂದು ಉತ್ತರ ಬರೆದು ಕಳಿಸುತ್ತಾರೆ. ಸರಿ ಎಂದು ಪಾಕ್ನ ಅಧ್ಯಕ್ಷ ಸುಮ್ಮನಾಗುತ್ತಾನೆ. ಆದರೆ ಇಲ್ಲಿ ಏನು ಸಿಕ್ಕಿದೆ, ಎಷ್ಟು ಸಿಕ್ಕಿದೆ ಎಂದು ಯಾರಿಗೂ ತಿಳಿಯೋದೇ ಇಲ್ಲ. ಇದೆಲ್ಲ ಆದ ನಂತರ ಕೆಲವು ಊಹಾಪೋಹಗಳು ಪ್ರಾರಂಭವಾಗುತ್ತವೆ. ಕೆಲವರ ಪ್ರಕಾರ ಈ 2 ವಿಮಾನ ಸ್ವಿಟ್ಜರ್ಲೆಂಡ್ಗೆ ಹಾರಿತ್ತು ಎಂದು, ಇನ್ನು ಕೆಲವರ ಪ್ರಕಾರ ಈ 2 ವಿಮಾನಗಳು ಇಟಲಿಗೆ ಹೋಗಿದೆ ಎಂದು, ಮತ್ತೆ ಕೆಲವರು ಒಂದು ವಿಮಾನ ಇಟಲಿಗೆ ಹೋದರೆ ಇನ್ನೊಂದು ವಿಮಾನ ಅಮೆರಿಕಕ್ಕೆ ಹೋಯಿತೆಂದು ಹೇಳಿದ್ದಾರೆ. ಸೌಜನ್ಯ ಕೌಶಿಕ್ ಅವರ ಮೂಲಕ ಈ ಖಜಾನೆ ವಿಚಾರ ಬೆಳಕಿಗೆ ಬಂದಿದೆ. ಆದರೆ ಇಂಥ ಅದೆಷ್ಟೋ ವಿಚಾರಗಳು ಹೊರಬರದೆ ನಿಗೂಢವಾಗಿ ಖಜಾನೆಯನ್ನ ಮುಚ್ಚಿಡಲಾಗಿದೆ ಎಂದು ತಿಳಿಸಲು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಯಾರಿಗೂ ಗೊತ್ತಿಲ್ಲ. ಆದರೆ ಒಂದು ಮಾತು ಸತ್ಯ, ಈ ಬೃಹತ್ ಖಜಾನೆಯನ್ನ ಹೊತ್ತು ಹಾರಿದ 2 ವಿಮಾನಗಳು ಯಾವ ದಿಕ್ಕಿಗೆ ಹಾರಿತು, ಯಾವ ಅಂಗಳಕ್ಕೆ ಹಾರಿತು, ಯಾರ ಖಜಾನೆಗೆ ಸೇರಿತು ಅನ್ನುವುದು ಇಂದಿಗೂ ಪ್ರಶ್ನೆಯಾಗಿಯೇ ಉಳಿದಿದೆ. ಅದು ಇಂದಿರಾ ಗಾಂಧಿಗೆ ಗೊತ್ತು, ಅಂದಿನ ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತು. ಇದಕ್ಕೆ ಉತ್ತರ ನಿಧಿ ಕಾರ್ಯಾಚರಣೆ ಮಾಡಿದಂತಹ ವ್ಯಕ್ತಿಗಳು, ಸಾಗಾಣಿಕೆ ಕಾರ್ಯದಲ್ಲಿ ತೊಡಗಿದಂತಹ ವ್ಯಕ್ತಿಗಳು, ಅಂದಿನ ರಾಜಕೀಯ ಮುತ್ಸದ್ದಿಗಳೇ ಹೇಳಬೇಕಿದೆ, ಅಥವಾ ಗಾಂಧಿ ಪರಿವಾರ ಬಾಯಿ ಬಿಟ್ಟರೆ ಬಿಡಬೇಕು ಅಷ್ಟೇ. ಜೈಗಢ್ ಕೋಟೆಯ ಕೇವಲ ಒಂದು ವಿಷಯ ಮಾತ್ರ ಇತ್ತೀಚೆಗೆ ಹೊರಗೆ ಬಂದಿದೆ. ಆದರೆ ನಿಧಿಗಳ ಬಗ್ಗೆ ಇನ್ನೆಷ್ಟು ಸಾವಿರಾರು ನಿಗೂಢ ಮಾಹಿತಿಗಳು ಬಚ್ಚಿಡಲಾಗಿದೆ ಎನ್ನುವುದು ಆ ದೇವರಿಗೆ ಗೊತ್ತು, ಕದ್ದವರಿಗೆ ಗೊತ್ತು. ನಿಮ್ಮ ಪ್ರಕಾರ ಜೈಗಢ್ ಕೋಟೆಯ ನಿಧಿ ಎಲ್ಲಿಗೆ ಹೋಗಿರಬೇಕು, ಯಾರು ಅದನ್ನ ಈಗಲೂ ಇಟ್ಟುಕೊಂಡಿದ್ದಾರೆ ಎನ್ನುವುದನ್ನ ನೀವೇ ವಿಚಾರ ಮಾಡಬೇಕು ಸ್ನೇಹಿತರೆ. ಇಂತಹದೇ ಅಚ್ಚರಿಯ ಹಾಗೂ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.